ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಇಸ್ರೇಲ್ ಬೊಕ್ಕ ಹಮಾಸ್ ಉಗ್ರಗಾಮಿಲಿನ ನಡುಟು ಕೊಳ್ಳಲ ನಡತೊಂದಿತ್ತದು. ಇಸ್ರೇಲ್ ಉಡುಪುನ ಭಾರತದ ಜನಕ್ಲೇನು ಬಚಾವ್ ಮಲ್ಪರೆ ಭಾರತ ಆಪರೇಷನ್ ಅಜಯ್ ಕಾರ್ಯಾಚರಣೆ ನಡಪಾವುದುಂಡು. ಸುರುತ ಹಂತೊಡು 216 ಜನಕ್ಲೇನು ಅಪ್ಪೆ ನಾಡುಗಲೆತ್ತೊಂದು ಬತ್ತಿನ ಸರ್ಕಾರ ಐತ ಮನದಾನಿಯೇ ಪಿರ 235 ಜನಕ್ಲೇನು ಭಾರತಗೂ ರಕ್ಷಣೆ ನೀಡಲೆತ್ತೊಂದು ಬೈದಂಡು ನೆಟ್ಟು ರಡ್ಡು ಪುರುಬಾಲೆಲು ಸತ ಇತ್ತ. ಅಕ್ಟೋಬರ್ 7 ಹಿಡಿದು ಹಮಾಸ್ ಉಗ್ರೇರು ಇಸ್ರೇಲ್ ನಗರೊಲಿಗೂ ಪೊಗ್ಗುದೇರು ನೆಡ್ದು ಮಧ್ಯಪ್ರಾಚ್ಯಡು ಜೋರು ಕೊಳಲನಿ ನಡತೊಂದುಂಡು. ಅಂಚಾದು ಅಲ್ತ ಭಾರತೀಯರೇನು ಬಚಾವುಡು ಅಪ್ಪೆ ನಾಡುಗು ಲೆತ್ತೊಂದು ಬರಿಯರೆ ಭಾರತ ಸರ್ಕಾರ ಆಪರೇಷನ್ ಅಜಯ್ ಕಾರ್ಯಾಚರಣೆನು ಗುರುವಾರ ಶುರು ಮಲ್ತದಿತ್ತನು. ಭಾರತದ ಜನಕುಲು ರಕ್ಷಣೆಡು ಭಾರತಗೂ ಬತ್ತಿನ ಬಗೆಟ್ಟು ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ಲಾ ಈ ಬಗೆಟ್ಟು ಟ್ವೀಟ್ ಮಲ್ತದೇರು. ಊರ್ದ ಕಾಲಮಾನ ಶುಕ್ರವಾರ ರಾತ್ರಿ 19 ರಡ್ಡೆಕ್ ಇಮಾನ ಇಸ್ರೇಲ್ ಬಿಡ್ತುಂಡು. ಇಸ್ರೇಲ್ ಉಡುಪು ನಕ್ಲಿನ ಲೆತ್ತೊಂದು ಬರ್ಪುನ ಕಾರ್ಯ ಶನಿವಾರಲ ದುಂಬರಿದುಂಡು. ಭಾರತಗೂ ವಾಪಸ್ ಬರಿಯರೆ ಬಯಕದು ಭಾರತದ ರಾಯಭಾರ ಆಫೀಸ್ ಪುದರ್ ಸೇರ್ಸಾಯಿ ನಕ್ಲೆಗೂ ರಾಯಭಾರ ಆಫೀಸ್ ಹಿಡಿದು ಇಮೇಲ್ ಇಸೇಸ ವಿಮಾನದ ಮಾಹಿತಿನ ಕೊರ್ತುನೊಂದು ರಾಯಭಾರ ಆಫೀಸ್ ಐತ ಎಕ್ಸ್ ಖಾತೆಡು ಪಾಡ್ದುಂಡು. ಐಟ ಇರುವೆರು ದಕ್ಷಿಣ ಕನ್ನಡ ಮೂಲದಕುಲೇ ಉಲ್ಲೇರ್ಗೆ ದೇಶಗೂ ಬರಿಯರೆ ಇಚ್ಛೆ ಮಲ್ಪನಕ್ಲು ಭಾರತೀಯ ರಾಯಭಾರ ಆಫೀಸ್ ದ ಡೇಟಾ ಬೇಸ್ ಪುದರ್ ಸೇರ್ಸಾವಡಿತದು ಸುರು ಬತ್ತಿನಕ್ಲೆಗೂ ಸುರುತ ಸೇವೆ ಆಧಾರಡು ಬರ್ಪುನ ಜನಕ್ಲೇನ ಅಜಪುಂಡು. ಇಸ್ರೇಲ್ ಹಿಡಿದು ಭಾರತಗೂ ಬರ್ಪುನ ಖರ್ಚಿನ ಕೇಂದ್ರ ಸರ್ಕಾರನೇ ದಿಂಜಾವುದುಂಡು. ಕೇರ್ ಟೇಕರ್ಸ್ ಬರೋ ಕಲ್ಪನಕ್ಲು ಐಟಿ ಬೇಲದಕ್ಲು ಬೊಕ್ಕ ವಜ್ರ ಬೇರದಕ್ಲು ಸೇರ್ದು ಭಾರತದ ಜನ ಸುಮಾರು 18,000 ಇಸ್ರೇಲ್ ಉಡುಲೆರು. ಕಾನೂನು ಎಡ್ಡೆ ವ್ಯವಸ್ಥೆ ಕಾತುನ್ನ ದಿಟ್ಟಿಡು ಅಕ್ಟೋಬರ್ 14 ಕಾಡೆ 8 ಗಂಟೆಡ್ದು 15 ಬಯ್ಯ ಆಜ್ ಮುಟ ಒಡಿಪು ಜಿಲ್ಲೆದೋರ್ಮೆಡು ನಿಷೇಧ ಆಜ್ಞೆ ಜಾರಿ ಮಲ್ತದು. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಆದೇಶ ಪಿದಡ್ಪಾದೆರು. ಶನಿವಾರ ಕಾಂಡಿಡ್ದು 5 ಬಯ್ಯ 8 ಗಂಟೆ ಮುಟ ಒಡಿಪು ಜಿಲ್ಲೆಡೋರ್ಮೆಡು ನಿಷೇಧ ಆಜ್ಞೆ ಆದೇಶ ಜಾರಿಡಿತದು. ಈ ಪೊರ್ತುಡು ಮಹಿಷ ದಸರಾ ಆಚರಣೆದ ಪರ ಇತ್ತಂಡ ವಿರೋಧದ ಪೋಸ್ಟರ್ ಬ್ಯಾನರ್ ಬಂಟಿಂಗ್ಸ್ ಪಾಡುನೇನು ಮೆರವಣಿಗೆ ನಡಪಾದು ಘೋಷಣೆ ಲಿಪ್ಪುನೇನು ಏವ್ರಿಗೂ ಉಮೇದು ಕೊರ್ಪುನಂಚಿನ ಭಾಷಣ ಮಲ್ಪುನೇನು ನಿಷೇಧ ಮಲ್ತದನಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಪ್ರಕಟಣೆ ತೆರಿಪಾದೆರು. ಒಡಿಪು ಮಣಿಪಾಲ ಮಲ್ಪೆ ಬೊಕ್ಕ ಹೆಚ್ಚಿನ ಕಡಿಟ್ಟು ಒಡಿಪು ಜಿಲ್ಲೆದೋರ್ಮೆಡು ಹೆಚ್ಚ ಜನ ಒತ್ತಡ ಸಂಚಾರ ಅಂಗಡಿ ಸಂಘ ಸಂಸ್ಥೆಲಿನ ಕೆಲಸ ಕಾರ್ಯಲುಪ್ಪು ನೀಡಿದವ್ರ ಈ ಕ್ರಮದ ತೊಂದೊಂದು ಡಿಸಿ ಪ್ರಕಟಣೆ ತೆರಿಪಾದಿರು. ರಾಜ್ಯಡು ಕಲೆಕ್ಷನ್ ಬೊಕ್ಕ ಎಟಿಎಂ ಸರ್ಕಾರ ಕಾರ್ಯಡುಂಡೊಂದು ಪನ್ಪುನೇಕ್ ಬೆಂಗಳೂರು ಐಟಿ ಕಾರ್ಯಾಚರಣೆ ಸಾಕ್ಷಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೊಕ್ಕ ಒತ್ತು ಮುಖ್ಯಮಂತ್ರಿ ಡಿಕೆಶಿ ಜವಾಬ್ದಾರಿ ವಹಿಸೊಂದು ರಾಜಕೋರಡೊಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಒತ್ತಾಯ ಮಲ್ತಿದರು. ಬೆಂಗಳೂರದ ಗುತ್ತಿಗೆದಾರರು ಅಂಬಿಕಾ ಪತಿನ ಇಲ್ಲಗ ಪೊಗ್ಗುನಿಟ್ಟು 23 ಬಾಕ್ಸ್ ಲಿಡು ಸುಮಾರು 42 ಕೋಟಿ ರೂಪಾಯಿ ಕಾಸು ತೆಗೆದಂಡು. ಹೇಮಂತ್ ಬೊಕ್ಕ ಪ್ರಮೋದ್ ಪನ್ಪುನಕಲಿನ ಇಲ್ಲಡೆಲ್ಲ ಪೊಗ್ಗುದುಂಡು. ಕೆಲವು ದಿನೊಡ್ದುಂಬು ಪಾಕಜನ ಗುತ್ತಿಗೆದಾರರ್ನ 600 ಕೋಟಿ ರೂಪಾಯಿ ದಾತ ಬಾಕಿ ಕಾಸನ್ನು ಸರ್ಕಾರ ಬಿಡುಗಡೆ ಮಲ್ತದುಂಡು. ಐಟಿ ದಾಳಿದ ಪೊರ್ತು ತೆಗೆದಿನ ಮಾತಾ ಕಾಸು ಕಮಿಷನ್ ರೂಪಡು ಕಾಂಗ್ರೆಸ್ ಎರಡಾಯಿನ ಕಾಸು ಪನ್ಪುನವು ಪಿದೈ ಬೂರೊಂದುಂಡು. ತೆಲಂಗಾಣದ ಓಟುಡ್ದಾವ್ರ ಕಮಿಷನ್ ರೂಪಡು ಕಾಸು ಒಟ್ಟು ಮಲ್ತದುಂಡು ಒಂದು ಪನ್ಪುನ ಮಾಹಿತಿಲ ಉಂಡು. ಐಟಿ ಕಾರ್ಯಾಚರಣೆ ಹಿಡಿದು ಕಾಂಗ್ರೆಸ್ ನಿಜ ಬಣ್ಣ ಪಿದೈ ಬೂರೊಂದುಂಡು ರಾಜ್ಯ ಬಿಜೆಪಿ ಗುರ್ಕಾರಿರ್ಲ ಆದುಪನ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂಡೇರು. ಇಸ್ರೇಲ್ ಕೊಳಲದ ವಿಚಾರಡು ಭಯೋತ್ಪಾದಕರಿಗೆ ಕಾಂಗ್ರೆಸ್ ಬೆರಿಸಾಯ ಕೊರೊಂದುಂಡು. ಪ್ಯಾಲೆಸ್ಟೈನ್ ಪರವಾದ ಕಾಂಗ್ರೆಸ್ ಬಕ್ಕಾಯ್ತ ಒಕ್ಕೂಟ ಉಂಟುದನೊಂದು ನಳಿನ್ ಕುಮಾರ್ ಕಟೀಲ್ ದೂರಿಯರು. ಕರ್ನಾಟಕ ರಾಜ್ಯದ ದುಂಬುದ ಕ್ಯೋನಿಕ್ಸ್ ಗುರ್ಕಾರ್ಯರು ಹರಿಕೃಷ್ಣ ಬಂಟ್ವಾಳ ಸುದ್ದಿ ಕೊಟ್ಟೊಡಿದ್ದರು. ಎಟಿಎಂ ಸರ್ಕಾರ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಇದಕ್ಕೆ ಸಾಕ್ಷಿಯಾಗಿ ಬೆಂಗಳೂರಿನ ಅಂಬಿಕಾಪತಿ ಅನ್ನೋ ಕಾಂಟ್ರಾಕ್ಟ್ ಮನೆಯನ್ನ ರೈಡ್ ಮಾಡಿ ಸುಮಾರು 23 ಬಾಕ್ಸ್ಗಳಲ್ಲಿ 42 ಕೋಟಿ ರೂಪಾಯಿ ಹಣ ಸಿಕ್ಕಿದೆ. ಹೇಮಂತ್ ಮತ್ತು ಪ್ರಮೋದ್ ಅನ್ನೋರ ಮನೆಗೂ ರೈಡ್ಗಳಾಗಿದ್ದಾವೆ. ಕೆಲ ದಿನಗಳ ಹಿಂದೆ ಸುಮಾರು 600 ಕೋಟಿ ರೂಪಾಯಿಗಳನ್ನ ಕಾಂಟ್ರಾಕ್ಟರ್ಗಳ ಬಾಕಿ ಹಣವನ್ನು ಈ ಸರ್ಕಾರ ಬಿಡುಗಡೆ ಮಾಡಿತ್ತು. ಈ ಹಣ ಕಮಿಷನ್ ರೂಪದಲ್ಲಿ ಕಾಂಗ್ರೆಸ್ಗೆ ಸೇರ್ಬೇಕಾಗಿರ್ತಕ್ಕಂಥ ಹಣ ಅನ್ನುವಂಥದ್ದು ಇವತ್ತು ಬಹಿರಂಗ ಆಗ್ತಾ ಇದೆ. ಕಮಿಷನ್ನ ಸಂಗ್ರಹ ಆಗಿರ್ತಕ್ಕಂಥ ಹಣವನ್ನ ಇವತ್ತು ಅಂಬಿಕಾಪತಿ ಅವರ ಮನೆಯಲ್ಲಿ ಸಿಕ್ಕಿದೆ.
ತೆಲಂಗಾಣದ ಚುನಾವಣೆಗೆ ಸಂಗ್ರಹಿಸಲಾಗಿರುವಂತಹ ಹಣ ಅನ್ನುವಂಥದ್ದು ಇವತ್ತು ಬಹಿರಂಗ ಆಗಿದೆ. ಕಳೆದ ಕೆಲವು ದಿನಗಳಿಂದ ಬೇರೆ ಬೇರೆ ಗುತ್ತಿಗೆದಾರರು, ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ರು. ಈ ಸರ್ಕಾರ ಪರ್ಸೆಂಟೇಜ್ ಸರ್ಕಾರ ಇದೆ, ಇವರು ಕಮಿಷನ್ ಮುಖಾಂತರ ಬದುಕ್ತಾ ಇದೆ ಈ ಸರ್ಕಾರ ಅನ್ನುವಂಥದ್ದನ್ನು ಹೇಳಿದರು. ಇವತ್ತು ಸತ್ಯ ಆಗಿದೆ, ಸ್ಪಷ್ಟ ಆಗಿದೆ. ನಾವು ಚುನಾವಣೆಗೆ ಬಂದಾಗ ಹೇಳಿದೆವು, ಕಾಂಗ್ರೆಸ್ನ ATM ಅದು ಕರ್ನಾಟಕ ಆಗುತ್ತೆ. ಇವತ್ತು ಈ ದೇಶಕ್ಕೆ ಕಾಂಗ್ರೆಸ್ನ ATM ಇವತ್ತು ಕರ್ನಾಟಕ ಸರ್ಕಾರ ಆಗಿದೆ. ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನು ಭೇಟಿಯಾಗಿರುವಂಥದ್ದು, ಅವ್ರ ಜೊತೆ ಕಾಣಿಸಿಕೊಂಡಿರುವಂಥದ್ದು, ಇವತ್ತು ಅವ್ರ ಮನೆಗಳಲ್ಲಿ ಹಣ ಸಿಕ್ಕಿರುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ. ನಾನು ಹೇಳಿದ್ರೆ ಈ ಸರ್ಕಾರ ಪರ್ಸೆಂಟೇಜ್ ಸರ್ಕಾರ, ಹಾಗಾಗಿ ನೈತಿಕ ಹೊಣೆಯನ್ನು ಹೊತ್ತು ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು. ಇದು ಭ್ರಷ್ಟಾಚಾರಿಗಳ ಸರ್ಕಾರ ಇದಾಗಿದೆ. ನಮ್ಮ ಸರ್ಕಾರ ಇದ್ದಾಗ ಪರ್ಸೆಂಟೇಜ್ ಹೇಳಿದ್ರೆ ಯಾವುದೇ ಸಾಕ್ಷಿ ಪುರಾವೆಗಳಿರಲಿಲ್ಲ. ಇವತ್ತು ಸಾಕ್ಷಿ ಪುರಾವೆಗಳ ಸಮೇತ ಸಿಗ್ತಾ ಇದೆ ಈ ಸರ್ಕಾರದ್ದು. ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿದೆ. ಯಾವುದೇ ಅನುದಾನಗಳ ಬಿಡುಗಡೆ ಆಗ್ತಾಯಿಲ್ಲ. ಬಿಡುಗಡೆ ಆಗಬೇಕಿದ್ರೆ ಪರ್ಸೆಂಟೇಜ್ ಕೊಡಬೇಕು. ಟ್ರಾನ್ಸ್ಫರ್ಗಳಿಗೆ ರೇಟ್ ಫಿಕ್ಸ್ ಆಗಿದೆ. ಅಧಿಕಾರಿಗಳ ವರ್ಗಾವಣೆಯಲ್ಲಿ ರೇಟ್ ಫಿಕ್ಸ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಅಧಿಕಾರಿಗಳೇ ರಾಜ್ಯಪಾಲರಿಗೆ ಹೋಗಿ ಮನವಿ ಕೊಟ್ಟರೆ ಆ ಅಧಿಕಾರಿಗಳನ್ನು ಬಂಧನ ಮಾಡತಕ್ಕಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ. ಹೇಳಿದ್ರೆ ಭ್ರಷ್ಟಾಚಾರಿಗಳ ಬೆಂಗಾವಲಾಗಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿದೆ. ಭ್ರಷ್ಟಾಚಾರಿಗಳ ಸರ್ಕಾರ ಆಗಿದೆ. ಇದೊಂದು ಪರ್ಸೆಂಟೇಜ್ ಸರ್ಕಾರ, ಇದು ಕಲೆಕ್ಷನ್ ಸರ್ಕಾರ, ATM ಸರ್ಕಾರ. ಹಾಗಾಗಿ ನಾನು ಒತ್ತಾಯ ಮಾಡ್ತೇನೆ, ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಏನು ಸುಳ್ಳು ಹೇಳಿ ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀರಾ? ಗ್ಯಾರಂಟಿ ಹೆಸರಿನಲ್ಲಿ ಇವತ್ತು ಕರ್ನಾಟಕ ಇಡೀ ಕತ್ತಲ ರಾಜ್ಯ ಆಗ್ತದೆ. ಸಾದಿ ಬೀದಿ ನಾಯಿಲಿನ ಉಪದ್ರ ಹೆಚ್ಚಾಗಿ ನೀಡಿದವ್ರ ಐತ ಸಂತಾನ ಕಮ್ಮಿ ಮಲ್ಪರೆ ಬೊಕ್ಕ ಸೀಕನ್ನು ಪತ್ತಡು ದಿಯರೆ ಮರ್ದು ಕೊರ್ಪುನ ಉದ್ದೇಶಡು ನಾಯಿಲಿನ ಪತ್ತದು ಗೋವಾಸ್ಪತ್ರೆಗೆ ಕೊನಪುನ ಕಾರ್ಯಾಚರಣೆ ಕರಿಯಂಗಳ ಗ್ರಾಮ ಪಂಚಾಯತ್ ನಡೆತದಂಡು. ಬಂಟ್ವಾಳ ತಾಲೂಕುದ ಕರಿಯಂಗಳ ಗ್ರಾಮ ಪಂಚಾಯಿತಿ ಪುರಾಲ್ದ ಸುತ್ತುಡು ಸಾದಿ ಬೀದಿ ನಾಯಿಲಿನ ಉಪದ್ರ ಮಿತಿ ಮೀರ್ದಡು ಐತ ಸಂತಾನಲ ಹೆಚ್ಚಾತಂಡು. ಬೀದಿ ನಾಯಿಲಿನ ಗರ್ಭ ಉಂತಂದಿನಂಚ ಮಲ್ಪುನ ಬೊಕ್ಕ ಸೀಕನ್ನು ಪತ್ತಡು ದಿಯರೆ ಮರ್ದು ಕೊರ್ಪುನ ಉದ್ದೇಶಕ್ಕಾದ ನಾಯಿಲಿನ ಪತ್ತದು ಗೋವಾಸ್ಪತ್ರೆಗೆ ಕೊನಪುನ ಕಾರ್ಯಾಚರಣೆ ಮಾಡ್ತಿದ್ದೇರು. ಪಂಚಾಯತ್ ದೀನ ಕೆಲಸದಕ್ಕಲು ನಾಯಿಲಿನ ಪತ್ತದು ಟೆಂಪೊಡು ಪಾಡ್ದು ಆಸ್ಪತ್ರೆಗೆ ಕೊನೋದು ಆಯ್ತ ಗರ್ಭದಡೆಪುನ ಬೊಕ್ಕ ಸೀಕ ನಿಯಂತ್ರಣಗೂ ಮರ್ದು ಕೊರ್ಪಾದು ಬೊಕ್ಕ ಬುಡಿಯರು. ಅಸಭ್ಯ ರೀತಿಗೂ ಕಾರಣ ಆಪುನ ಡಿಜೆಗೂ ಬೊಕ್ಕ ದೈವ ದೇವರಿಗೂ ಅಪಮಾನ ಆಪುನಂಚಿನ ಟ್ರಕ್ಲೆಗೂ ಕುಡ್ಲಾ ದಸರಾ ಮೆರವಣಿಗೆಡು ಅವಕಾಶ ಇಜ್ಜಿ. ಬರ್ಪುನ ವರ್ಷ ಡಿಜೆನೆ ಬಂದಂದು ಕುದ್ರೋಳಿ ಕ್ಷೇತ್ರಾಡಳಿತ ಮಂಡಳಿದ ಪಣವುದ ಗುರ್ಕಾರ್ಯರು ಆರ್ ಪದ್ಮರಾಜ್ ಪಂತರು ಆರು ನಮ್ಮ ಕುಡ್ಲದೊಟ್ಟಿಗೂ ಪಾತಿರ್ದರು. ಕುದ್ರೋಳಿ ಕ್ಷೇತ್ರದ ನಿಲಿಟ್ಟು ಮಾರ್ನಿಮಿದ ಉಚ್ಚೆಯ ಬೊಕ್ಕ ಮಂಗಳೂರು ದಸರೆಗೂ ಮಾತಾ ನಮೂನೆಡ್ಲ ಸಜ್ಜಾತಂಡು. ಹಿರಿಯ ಮಾರ್ಗದರ್ಶಕರ ಕೇಂದ್ರದ ದುಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿಯರ್ನ ತುಂಬಾಳ್ತೆಡು ಕುಡ್ಲಾ ದಸರಾ ನಡಪುಂಡು. ಈ ಸರ್ತಿ ಪಾಕ ಇಸೀಸ ತೆಲುವಿತ್ತದು ದಸರಾ ನಡಪುಂಡು. ಅಕ್ಟೋಬರ್ 15ಕ್ಕೆ ಗುರು ಪ್ರಾರ್ಥನೆದ ಒಟ್ಟುಗೂ ಶಾರದೆ ಬುಕ ನವದುರ್ಗೆಲಿನ ಪ್ರತಿಷ್ಠೆ ಆಯರುಂಡು. 24ಕ್ಕೆ ಶೋಭಾಯಾತ್ರೆ ನಡಪರೆ ಉಂಡು ಆರ್ ಪದ್ಮರಾಜ್ ಪಂಡಿರು. ನಮ್ಮ ದೈವ ದೇವೇರ್ನ ನಂಬಿಕೆಗೂ ಅಪಚಾರ ಆವಂದಿನ ರೀತಿಡು ಈ ಸರ್ತಿ ದಸರಾ ಮೆರವಣಿಗೆಡು ಒವ್ವೇ ರೀತಿದ ದೈವ ದೇವರಿಗೂ ಅಪಚಾರ ಅಪಮಾನ ಆಪುನಂಚಿನ ಟ್ಯಾಬ್ಲೋಗೂ ಅವಕಾಶ ಒಪ್ಪುಜಿ ಅಸಭ್ಯ ರೀತಿದ ವರ್ತನೆಗೂ ಕಾರಣ ಆಪುನಂಚಿನ ಡಿಜೆನು ನಿಷೇಧ ಮಲ್ತದು ಭಜನಾ ಕಾರ್ಯಕ್ರಮಗಳಿಗೆ ಒತ್ತು ಕೊರ್ಪುಂಡು. ಬರ್ಪುನ ವರ್ಷಡ್ದು ಒವ್ವೇ ಕಾರಣುಗ್ಲ ಮಂಗಳೂರು ದಸರಡು ಡಿಜೆಗೆ ಅವಕಾಶ ಒಪ್ಪುಜಿಂದು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿದ ಪಣವದ ಗುರ್ಕಾರ್ಯರು ಆರ್ ಪದ್ಮರಾಜ್ ನಮ್ಮ ಕುಡ್ಲ ಚಾನೆಲ್ಗೂ ತೆರಿಪಾಯಿರು. ವಿಶೇಷವಾಗಿ ಈ ಬಾರಿಯ ಮಂಗಳೂರು ದಸರಾದ ಮೆರವಣಿಗೆ 24ನೇ ತಾರೀಕಿಗೆ ಸಂಜೆ 4 ಗಂಟೆಗೆ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಿಂದ ಆರಂಭವಾಗಲಿಕ್ಕಿದೆ. ಈ ಬಾರಿಯ ಕೆಲವೊಂದು ಬದಲಾವಣೆ ಎನ್ನುವುದು ಜಗದ ನಿಯಮ. ಆ ಪ್ರಕಾರ ನಾವು ಈ ಒಂದು ಶೋಭಾಯಾತ್ರೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾವು ತಂದಿದ್ದೇವೆ. ತಾವೆಲ್ಲ ನೋಡಿರ್ಬೋದು, ಕಳೆದ 1-2-3 ವರ್ಷಗಳಿಂದ ನಮ್ಮ
ತುಳುನಾಡಿನ ದೈವ ದೇವರುಗಳು ಇದರ ಒಂದು ಅವಹೇಳನ ಆಗುವಂಥದ್ದು ನಾವು ಅಲ್ಲಲ್ಲಿ ಈ ಮೆರವಣಿಗೆಗಳಲ್ಲೆಲ್ಲ ನಾವು ನೋಡ್ತಾ ಬರ್ತಾ ಇದ್ದೇವೆ. ಖಂಡಿತವಾಗಲೂ ಅತ್ಯಂತ ಕಳವಳಕಾರಿ ವಿಷಯವಾದ ವಿಷಯ ಇದು. ಈ ನಮ್ಮ ದೈವ ದೇವರುಗಳ ಒಂದು ಬಗ್ಗೆ ನಂಬಿಕೆ ನಮ್ಮ ತುಳುನಾಡಿನವರಲ್ಲದೆ ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ನೆಲೆಸಿರುವಂಥ ಅವರದೇ ಆದಂತಹ ನಂಬಿಕೆಗಳಿದೆ. ಇದಕ್ಕೆ ಯಾವಾಗಲೂ ಅಪಚಾರ ಆಗದಾಗೆ ನೋಡಿಕೊಳ್ಳುವಂಥದ್ದು ನಿಮ್ಮೆಲ್ಲರ ಕರ್ತವ್ಯವೂ ಕೂಡ ಹೌದು. ಆದ್ದರಿಂದ ಈ ಬಾರಿಯ ದಸರಾ ಮೆರವಣಿಗೆಯಲ್ಲಿ, ಮಂಗಳೂರು ದಸರಾದ ಮೆರವಣಿಗೆಯಲ್ಲಿ ಯಾವುದೇ ರೀತಿಯ ದೈವ ದೇವರುಗಳಿಗೆ ಅಪಚಾರ ಆಗುವಂಥದ್ದು, ಅವಹೇಳನ ಆಗುವಂತಹ ಟ್ಯಾಬ್ಲೋಗಳಿಗೆ ಖಡಾಖಂಡಿತವಾಗಿ ಅವಕಾಶಗಳನ್ನು ನಾವು ನಿರಾಕರಿಸ್ತಿದ್ದೇವೆ, ಅವಕಾಶವಿಲ್ಲ. ಎರಡನೇದಾಗಿ ಇನ್ನೊಂದು ನಾವು ನೋಡ್ತೇವೆ, ಈ ನವರಾತ್ರಿಯ 9 ದಿವಸಗಳಲ್ಲಿ ಅದೆಷ್ಟೋ ಜನ ಉಪವಾಸ ನಿಂತು ಆ ದೇವರ ಪೂಜೆಯಲ್ಲಿ ತೊಡಗಿಸಿಕೊಳ್ತಾರೆ. ನಾವು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ 9 ದಿವಸಗಳ ವಿಶೇಷ ಪೂಜೆ ಪುರಸ್ಕಾರಗಳು ನಡೆಯುತ್ತೆ. ಅದನ್ನು ನಡೆಯುವಂತಹ ಶೋಭಾಯಾತ್ರೆಯಲ್ಲಿ ಅದನ್ನು ಅತ್ಯಂತ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಕೊಂಡೊಯ್ಯಬೇಕನ್ನೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವೂ ಕೂಡ ಹೌದು. ಆದ್ದರಿಂದ ನಾವು ಈ ಬಾರಿ ನಮ್ಮ ಮಂಗಳೂರು ದಸರಾದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಸಂಘ ಸಂಸ್ಥೆಗಳ ಮೀಟಿಂಗನ್ನು ಕರೆದಿದ್ದೇವೆ. ಈ DJ ಅನ್ನುವಂಥದ್ದು ಇದರಲ್ಲಿ ನಾವು ನೋಡಿದ್ದೇವೆ, ಅಮಲು ಪದಾರ್ಥಗಳನ್ನು ಸೇವಿಸಿ ನಾನ್ ವೆಜ್ಗಳನ್ನು ತಿಂದು ಡ್ಯಾನ್ಸ್ ಮಾಡುವಂಥದ್ದು. ಇದು ಖಂಡಿತ ನಮ್ಮ ಸಂಸ್ಕೃತಿ ಅಲ್ಲ. ಈ ನೆಲದ ಸಂಸ್ಕೃತಿ ಏನಿದೆ ಇದನ್ನು ಉಳಿಸುವಂತಹ ದೊಡ್ಡ ಜವಾಬ್ದಾರಿ ನಿಮ್ಮೆಲ್ಲರಲ್ಲೂ ಕೂಡ ಇದೆ. ಆದ್ದರಿಂದ ನಾವು ಎಲ್ಲ ಸಂಘಟಕರಲ್ಲಿ ಕೈ ಮುಗ್ದು ಬೇಡಿಕೊಂಡಿದ್ದೇವೆ, ಈ ಬಾರಿಯ ಮೆರವಣಿಗೆಯಲ್ಲಿ ದಯವಿಟ್ಟು DJಯನ್ನು ನೀವು ದೂರವಿಡಬೇಕು. ಅದರ ಬದಲಿಗೆ ಭಜನಾ ತಂಡಗಳನ್ನಾಗಿ ಪರಿವರ್ತಿಸಿ ಈ ಒಂದು ಕಾರ್ಯಕ್ರಮ ಒಂದು ಅಭೂತಪೂರ್ವ ಯಶಸ್ವಿಗೆ ನಿಮ್ಮ ಹಿಂದಿನಂತೆ ಸಹಕಾರ ನೀವು ನೀಡಬೇಕು ಅಂತ ನಾವು ವಿನಂತಿಸಿಕೊಂಡಿದ್ದೇವೆ. ಆದರೆ ಕೆಲವೊಂದು ಸಂಘ ಸಂಸ್ಥೆಗಳಿಂದ ನಮ್ಮಲ್ಲಿ ಕೂಡ ಒತ್ತಡ ಬಂತು. ನಾವು ಈಗಾಗಲೇ ಇದಕ್ಕೆ ಆರಂಭ ಮಾಡಿದ್ದೇವೆ, ಕೆಲಸಗಳ ಕಾರ್ಯಗಳು ನಡೀತಾ ಇದೆ. ಆದ್ದರಿಂದ ಈ ಬಾರಿ ನೀವು ಅದನ್ನು ನಮಗೆ ಅನುಮತಿ ಕೊಡಬೇಕನ್ನುವಂಥದ್ದು ನಾವು ಆವಾಗ ಅವರಲ್ಲಿ ಕೈ ಮುಗಿದು ವಿನಂತಿಸಿಕೊಂಡಿದ್ದೇವೆ. ದಯವಿಟ್ಟು ನೀವು ಈ ಥರ ಏನಾದರೂ ನೀವು ಕೆಲಸ ಆರಂಭ ಮಾಡಿದಂತೆ ಹೇಳಿದರೆ ಅದನ್ನು ಭಜನಾ ತಂಡಗಳನ್ನಾಗಿ ಅದನ್ನು ಪರಿವರ್ತನೆ ಮಾಡಿ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಿ. ಇನ್ ಕೇಸ್ ನೀವು ಅದು ಮಾಡದೇ ಇದ್ದರೆ ಮುಂದಿನ ವರ್ಷಗಳಲ್ಲಿ ಯಾವುದೇ ಕಾರಣಕ್ಕೂ ಮಂಗಳೂರು ದಸರಾ ಮೆರವಣಿಗೆಯಲ್ಲಿ DJ ಇರೋದಿಲ್ಲ ಅಂತ ಹೇಳುವ ಒಂದು ಸಂದೇಶವನ್ನು ಕ್ಷೇತ್ರಾಡಳಿತ ಮಂಡಳಿಯಿಂದ ಖಡಾಖಂಡಿತವಾಗಿ ನಾವು ನೀಡಿದ್ದೇವೆ. ಇದು ನಾವು ಪಾಲಿಸ್ತೇವೆ ಕೂಡ. ಮಾಮಲ್ಲ ಕೈಗಾರಿಕಾ ವಲಯ ಆದುಪ್ಪುನ ಸುರತ್ಕಲ್ ಪರಿಸರಡು ಗುರಿಗುಂಡಿಲಿನ ಮಾರ್ಗಲು ಇತ್ತದು ಐಟೊಂಜಿ ಕಾನ ಬಾಳ ಮಾರ್ಗ ಆದುಂಡು. ಮಾರ್ಗದ ಸಮಸ್ಯೆಲಿನ ಬಗೆಟ್ ಇತ್ತೆ ಒಂಜಿ ವರದಿ. ಈ ಮಾರ್ಗ ತುಯ್ಯರಂಡ ಒವ್ವ ಗ್ರಾಮೀಣ ಭಾಗದ ಮಾರ್ಗ ಅಂದು ಎನ್ನರದ ಅನ್ನ ಅಂಡ ಒಂದು ಸ್ಮಾರ್ಟ್ ಸಿಟಿ ನಗರದ ಮಾರ್ಗ. ಮಾಮಲ್ಲ ಕೈಗಾರಿಕಾ ವಲಯ ಉಪ್ಪುನ ಸುರತ್ಕಲ್ ಪರಿಸರದ ಮಾರ್ಗ ಅಂದು ತಿರಿನಗ ನಿಕ್ಲೆಗು ಸೋಜಿಗಾವ್ ಕಾನ ಬಾಳ ಮಾರ್ಗದ ಅವ್ಯವಸ್ಥೆ ಅಂಚ ಉಂಡು. ಸುರತ್ಕಲ್ MRPL 4 ಕಿಲೋಮೀಟರ್ ದಾತು 4 ಸಾಲು ಮಾರ್ಗ ಇಡೀ ಹಾಳು ಗುಣಮಟ್ಟದವು ಆದಿತ್ತದು ಮಾರ್ಗ ಕಾಮಗಾರಿಡು ಭ್ರಷ್ಟಾಚಾರ ನಡೆತದನೆಂದು ಸಾರ್ವಜನಿಕರು ದೂರ್ದರು. MRPL ಮೈನ್ ರೋಡ್ ಇದು. ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ. ಮಕ್ಕಳಿಗೆ ಸ್ಕೂಲ್ ಬಿಟ್ಟು ಹೋಗುವಾಗ ಇಲ್ಲಿ ಗಾಡಿ ಎಲ್ಲ ಬಂದು ಅಡ್ಡ ಬಂದು ಮಕ್ಕಳೆಲ್ಲ ಹೊಂಡದಲ್ಲಿ ಬೀಳ್ತಾ ಇದ್ದಾರೆ. ನೋಡಿ, ಇದನ್ನೆಲ್ಲ ಸರಿ ಮಾಡಿ ಕೃಷ್ಣಾಪುರಕ್ಕೆ ಹೋಗಲಿಕ್ಕೆ ಇದೇ ರಸ್ತೆಯಿಂದ. ಆಮೇಲೆ ಇಲ್ಲಿ ರೋರರದ್ದು ಗಾಡಿ ಬಂದು ಟರ್ನ್ ಆಗ್ತಾ ಇದೆ. ಆದರೂ ಇಲ್ಲಿ ಇಷ್ಟಿಷ್ಟು ದೊಡ್ಡದು ಹೊಂಡ ಬಿದ್ದರಿಂದ ತುಂಬ ಕಷ್ಟ ಆಗ್ತಾ ಇದೆ. ಇಲ್ಲಿಂದ ಬೈಕಂಬಾಡಿ ತನಕ ಇದೇ ಥರ ಇದೆ. ನೋಡಿ, ಇದನ್ನು ಏನಾದರೂ ಸರಿ ಮಾಡಲಿಕ್ಕೆ ನೀವೇ ಗೌರ್ಮೆಂಟ್ ಹತ್ರ ಯಾರ ಹತ್ರ ಹೇಳಿ ಅನ್ನೋ ಪ್ರಯತ್ನ ಮಾಡಿ. ಮಾರ್ಗಾಭಿವೃದ್ಧಿ ಕಾರ್ಯ ಮುಗಿಯಂದೆ ಮಾರ್ಗುಡು ಗುಂಡಿ ಪೂರ್ಣೆರ್ದವ್ರ ನಿಚ್ಚಲ ಮುಲ್ಪ ಗಾಡಿಲ ಮಗುರುನ ಗುದ್ದುನ ನಡುತ್ತೊಂದೇ ಉಂಡು. ಗಾಡಿಲಿನ ಸಂಚಾರಗೂ ಭಾರಿ ಕಷ್ಟ. ಕೊಂಕಣ ರೈಲ್ವೆದ ರೋರೋ ಘಟಕಗೂ ಬರ್ಪನ ಮಾಮಲ್ಲ ಲಾರಿಲಿರ್ದು ಟ್ರಾಫಿಕ್ ಬಂದ್ ಬೂರುಂಡು. ತುರ್ತು ಸಮಸ್ಯೆ ಪರಿಹಾರ ಮಲ್ಪಡುಂದು ಊರ್ದ ಮುಸ್ತಾಕ್ ಪಂಡಿರು. ನೋಡುವವರು ಕೇಳುವವರು ಯಾರು ಇಲ್ವಾ? ಇದಕ್ಕೆ ಒಂದು ಇಷ್ಟು ಮಾಡಿ ಒಂದು ಅರ್ಧ ರೋಡ್ ಬಿಟ್ಟು ಜನರನ್ನು ಸಾಯಿಸ್ಲಿಕ್ಕೆ ಈ ರೋಡ್ ಮಾಡಿಬಿಟ್ಟದು. ಇಲ್ಲಿ ಎಷ್ಟು ಸಮಯದಂತ ಎಂದು ಹೆಚ್ಚು ಕಮ್ಮಿ ಒಂದು 8 ತಿಂಗಳು ಹೀಗೇನೆ ಆಗ್ತಾ ಇದೆ. ಮೊನ್ನೆ ನೀರು ತುಂಬಿ ಮಳೆಗಾಲದಲ್ಲಿ ಗಾಡಿಗಳು ಹೋಗದೆ ಏನು ಹೆಂಗಸರು ಕೆಳಗಡೆ ಬಿದ್ದಿದ್ದಾರೆ ಹೊಂಡದಲ್ಲಿ.
ಇಲ್ಲಿ ಯಾವುದೆಲ್ಲ ಕಂಪನಿ ಎಲ್ಲ ಉಂಟು? ಇಲ್ಲಿ MRPL, BSF ಇಂಥ ತುಂಬ ದೊಡ್ಡ ದೊಡ್ಡ ಕಂಪನಿಗಳಿದೆ. ಇಲ್ಲಿ ರೈಲ್ವೆದವ್ರದ್ದು ಪ್ರಾಬ್ಲಮ್ ಅಲ್ಲ, ಇದು ಗೌರ್ಮೆಂಟ್ ಪ್ರಾಬ್ಲಮ್ ಏನಂತ ಗೊತ್ತಾಗ್ತಾ ಇಲ್ಲ. ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಇಲ್ಲಿ ಜನಪ್ರತಿನಿಧಿಗಳಿಗೆ ಒಳ್ಳೆ ಒಂದು ಅಭಿಪ್ರಾಯ ಹೇಳ್ಬೋದು. ಇವಾಗ ಮುಲ್ಪ ಬೇತೆ ಕಾರ್ಮಿಕ సంఘటనలు అపగపగ ప్రతిభటనలు నడుతుందుండు అండల ಜನಪ್ರತಿನಿಧಿಗಳು ಅಧಿಕಾರಿಗಳು ಅವ್ಯವಸ್ಥೆ ಸರಿ ಮಲ್ಪರೆ ದುಮ್ಮು ಬರುಂದಿದ್ದೇರು ಪನ್ಪುನವೇ ಅಲ್ಪದಕ್ಲಿನ ವ್ಯತ್ಯೆ ಕತೆ ಆದುಂಡು. ನವರಾತ್ರಿ ವೈಭವ 2023 ತಾಲೆಕೊಡು ನಮ್ಮ ಕುಡ್ಲಾ ಚಾನೆಲ್ ಪುಂಜೋಕುಲ್ ಬೊಕ್ಕ ಪುಂಜೋಲೆಗ ನವರಂಗ್ ವಿಶೇಷ ಪಂಥದ ಕಾರ್ಯಕ್ರಮನು ಅಕ್ಟೋಬರ್ 15 23 ಮುಟ ದಿವೊಂದುಂಡು. ಪುದರ್ಪೋಯಿ ಜವಳಿ ಸಂಸ್ಥೆ ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಅಂಡ್ ರೆಡಿಮೇಡ್ಸ್ ಪ್ರಾಯೋಜನಡ್ ಈ ಕಾರ್ಯಕ್ರಮ ನಡಪುಂಡು. ಪೊಂಜೋಕುಲು ಬೊಕ್ಕ ಪೊಂಜೋನಕುಲು ಮಾರ್ನಿಮಿದ ಒಂಬ ದಿನಲ ದಿನಕ್ಕೊಂಜಿ ನಿಕಂಟ ಮಲ್ತಿನ ಬಣ್ಣದ ಸೀರೆ ತುತ್ತುದು ಗ್ರೂಪ್ ಆದದೆತ್ತಿನ ಫೋಟೋಕ್ಲೇನು ಅಡ್ರೆಸ್ ತ ಒಟ್ಟುಗು ಮೊಬೈಲ್ ನಂಬರ 9482 ಆಜಿ ಮೂಜಿ ಪುಜ್ಜಾ ವಾಟ್ಸಪ್ ನಂಬರ್ಗೆ ಕಡಪುಡ್ದು ಈ ಪಂತುಡು ಪಾಲ್ದಿತ್ತನೊಲಿ ಕೂಟುಡು ಕಮ್ಮಿ ಪಂಡ ಮೂಜಿ ಜನ ಕಡ್ಡಾಯ ಜೋಡ್ ಸಾಯಿನ ಎಡಿಟ್ ಫೋಟೋಕ್ಲೇನು ಲೆಕ್ಕೋಗು ತೆತ್ತನುಜಿ ನಿಚ್ಚಲ 2 ಗಂಟೆದುಲೈ ಫೋಟೋ ಬತ್ತು ಮುಟ್ಟೋಡು. ಸುರುತ ದಿನ ಅಕ್ಟೋಬರ್ 15 ಐತಾರ ಮಂಜಲ್ ಸೀರೆ, 16 ಬೊಲ್ದು, 17 ಕೆಂಪು, 18 ನೀಲಿ, 16 ಚಿತ್ತಪುಳಿ ಬಣ್ಣ, 20 ಪಚ್ಚೆ, 21 ಬೊನ್ಯ ವರ್ಣ, 22 ಗುಲಾಬಿ, 23 ನೇರುಳು ಬಣ್ಣದ ಸೀರೆಡುಪ್ಪುನ ಫೋಟೋ ದೆತ್ತದ ಕಡಪುರುಡು ನಿಚ್ಚಲ ಗೆಂದಿನ ಕೂಟಗು ಕುಡ್ಲಾ ಬೊಕ್ಕ ಪುತ್ತೂರುಡು ಜವಳಿ ಅಂಗಡಿ ಉಪ್ಪುನ ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಅಂಡ್ ರೆಡಿಮೇಡ್ಸ್ ತನಿಲೆಟ್ ವಿಶೇಷ ಇನಾಮು ಕೊರ್ಪುಂಡು. ಅಕ್ಟೋಬರ್ 15 ಮುಟ್ಟ ರಾತ್ರಿ ಎನ್ಮೆಡ್ದು ನಮ್ಮ ಕುಡ್ಲಾ 24x7 ಚಾನೆಲ್ ನವರಂಗ್ 2023 ವಿಶೇಷ ಸೀದಾ ಪ್ರಸಾರ ಕಾರ್ಯಕ್ರಮಟ್ಟು ಗೆಂದಿನಕ್ಲಿನ ಪುದರು ಗೊತ್ತು ಮಲ್ಪುಂಡು. ಮೊಬೈಲ್ ವಾಟ್ಸಪ್ ನಂಬರ ಬರೆಯೊಂದರತ್ತೆ ಬೊಕ್ಕರಪ್ಪನೊಂದುಲ್ಲ 94 82 ಆಜಿ ಮೂಜಿ ಪುಜ್ಜ ಪಂಥದ ಪ್ರಾಯೋಜನೆ ವಹಿಸೊನ್ನ ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಅಂಡ್ ರೆಡಿಮೇಡ್ಸ್ ಜವಳಿ ಅಂಗಡಿದ ಯಜಮಾನರು ಮುರಳೀಧರ ಶೆಟ್ಟಿ ಈ ಕಾರ್ಯಕ್ರಮದ ಬಗೆಟ್ಟು ಮೆಚ್ಚುಗೆ ತೆರಿಪಾದು ಈ ವರ್ಷಲ ನಮ್ಮ ಕುಡ್ಲದ ನವರಂಗ ಕಾರ್ಯಕ್ರಮಟ್ಟು ಪಾಲ್ಗೆತ್ತೊನೆರೆ ಎಂಕ್ಲಿಗ್ ಪೆರ್ಮೆ ಆವೊಂದುಂಡು. ನೂಲುದಂಚ ಸೀರೆ, ಸೀರೆದಂಚ ನೀರೆ, ಸೀರೆ ತುತ್ತುನಗ ತೃಪ್ತಿ ಉಪ್ಪೊಡು ಅಪಗ ಮಾತ್ರ ಸೀರೆಗ್ ಬಿಲೆ ಬರ್ಪುಂಡು ಆರ್ಪಂಡೆರು. ಈ ವರ್ಷ ಕೂಡ ನಮ್ಮ ಕುಡ್ಲ ಟಿವಿಯವರೊಂದಿಗೆ ಈ ನವರಂಗ್ ಈ ಸ್ಪರ್ಧೆಯ ಒಂದು ಭಾಗವಹಿಸುವಂಥ ಅವಕಾಶ ನಮಗೆ ಕೊಟ್ಟಿದ್ದಾರೆ. ಇದು ನಮಗೆ ತುಂಬ ಹೆಮ್ಮೆಯ ವಿಷಯ ಕೂಡ. ಪ್ರತಿ ಸರ್ತಿ ನಮ್ಮ ಕುಡ್ಲದ ಜೊತೆಗೆ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಭಾಗವಹಿಸ್ತೇವೆ. ಪ್ರತಿದಿನ ಒಂದೊಂದು ಬಣ್ಣದ ಬಟ್ಟೆಗಳನ್ನು ಧರಿಸಿ ಒಂದು ಗ್ರೂಪ್ ಅಂದರೆ ಒಂದು 3 ಜನ, ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವ 3 ಜನ ಇರ್ಬೋದು, ಮನೆಯ ಕುಟುಂಬದ 3 ಜನ ಸದಸ್ಯರು ಇರ್ಬೋದು, ಅಥವಾ ಒಂದು ಬೇರೆ ಬೇರೆ ರೀತಿಯಲ್ಲಿ ಒಂದು ಫ್ರೆಂಡ್ಸ್ ಗ್ರೂಪ್ ಇರ್ಬೋದು 3 ಅಥವಾ 5 ಎಷ್ಟು ಸಹ ಆಗ್ತದೆ, 3 ಅಥವಾ ಅದಕ್ಕಿಂತ ಹೆಚ್ಚು ಮೇಲ್ಪಟ್ಟು ಅದನ್ನು ಒಟ್ಟು ಸೇರಿ ಒಂದು ಫೋಟೋಗಳನ್ನು ಆ ಬಣ್ಣಕ್ಕೆ ಆ ದಿನದ ಬಣ್ಣದ ಫೋಟೋಗಳನ್ನು ತೆಗೆದು ಅದನ್ನು ಕಳಿಸುವಂಥದ್ದು ಇದು ಈ ಸ್ಪರ್ಧೆಯ ಒಂದು ನಿಯಮ. ಪ್ರತಿದಿನವೂ ಬಹುಮಾನ ಇದೆ. ಒಂದೊಂದು ಗ್ರೂಪಿಗೆ ಅಥವಾ ಒಂದೊಂದು ಟೀಮಿಗೆ ಅವರ ಫೋಟೋಗಳನ್ನು ಪರಿಗಣಿಸಿ ಅವರಿಗೆ ಬಹುಮಾನವನ್ನು ನಾವು ಕೊಡ್ತೇವೆ. ಅದನ್ನು ಪ್ರಾಯೋಜಕವನ್ನು ಕೂಡ ಈ ವರ್ಷ ಕೂಡ ನಾವೇ ಮಾಡಿದ್ದೇವೆ. ನೂಲಿನಂತೆ ಸೀರೆಯಂತೆ ನೀರೆ, ನಮ್ಮ ಕುಡ್ಲ ನವರಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ. ಕುಡ್ಲಾ ಕೊಡಿಯಲ್ ಬೈಲ್ದ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ಬೊಕ್ಕ ಡೇ ಕೇರ್ಡ್ ಮಾರ್ನಿಮಿದ ಲೆಕ್ಕೋಡು ವಿಶೇಷ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರು. ಪೊಡಿ ಜೋಕುಲು ನವದುರ್ಗೆ ಬರೋದಪ್ಪೆ ಸರಸ್ವತಿ ಶಾರದನ ವೇಷ ಪಾಡ್ದು ದೇವಿರ್ನ ಸ್ವರೂಪಲೇನು ತೋಜಾಯರು. ಮಾರ್ನಿಮಿ ದಸರಾ ಸುರುವಾಂಡ್ ಪಂಡ ಜೋಕ್ಲೆಗ್ ಬಾರಿ ಖುಷಿ. ಮಾರ್ನಿಮಿದ ತರಾವರಿ ವೇಷ ತುವ್ವಲಿ ಅವು ಬೊಕ್ಕಲಾತು ಖುಷಿ. ಈ ಪೊರ್ತುಡು ಶಾಲೆಗ್ಲ ರಜೆ ಉಪ್ಪುಂಡು. ಒಂದು ಮಾರ್ನಿಮಿ ವೇಷ ಅತ್ತ ಪೊಡಿ ಜೋಕ್ಲೆಗ್ ಮಾರ್ನಿಮಿದ ಲೆಕ್ಕೊಡು ವಿಶೇಷ ಕಾರ್ಯಕ್ರಮ. ಕುಡ್ಲಾ ಕೊಡಿಯಲ್ ಬೈಲ್ದ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ಬೊಕ್ಕ ಡೇ ಕೇರ್ಡ್ ಬರೋ ಸಂಸದ ಮುಖ್ಯಸ್ಥರು ಆರ್ತಿ ಶೆಟ್ಟಿ ದುಂಬಾಳ್ತಡು ಈ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರು. ಪೊಡಿ ಜೋಕುಲು ನವ ದುರ್ಗಿರ್ನ ವೇಷ ಪಾಡ್ದು ಸ್ಟೇಜ್ಡ್ ಪ್ರದರ್ಶನ ಮಲ್ತೆರು.
ಒಂಜೆಕೈಟ್ ಬೂಕು ಬೊಕ್ಕೊಂಜೆಕೈಟ್ ಬೀಣೆ ಪತ್ತೊಂದು ಬತ್ತಿನ ಸರಸ್ವತಿ ಶಾರದಾಂಬೆ ಐತೊಟ್ಟುಗು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡಿನಿ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಇಂಚ ನವದುರ್ಗೆ ಬೊಕ್ಕ ಆದಿಶಕ್ತಿನ ಜೋಕುಲು ವೇಷಲಿಡು ತೋಜಾವ್ನೇನು ತೂಪುನನೇ ಒಂಜಿ ಪೊರ್ಲು ದುಂಬತ್ತ ಮಾತಾದೇವಿಯರಿಗೂ ವೇದಿಕೆಡು ಕೊಲ್ಲಾದು ಆರತಿ ಪತ್ತದು ಮುಂಡಗು ಬೊಟ್ಟು ಪಾಡಿಯರು ಐದು ಬೊಕ್ಕ ಪ್ರತಿಯೊಂಜಿ ದೇವಿನಲ ಇಸೇಸತೆಲನ ಬಗೆಟ್ ವಿವರ ಕೊರಿಯರು ಜೋಕುಲೆ ಪದ ಪಂಡದು ನಾಟ್ಯ ಮಲ್ತದ ಕಾರ್ಯಕ್ರಮ ವಿಶೇಷವಾದ ಮೂಡಿದು ಬತ್ತಂಡು ಕಾರ್ಯಕ್ರಮಟ್ಟು ಪಾಲ್ದೆತ್ತೊನ್ನ ಮಾತಾ ಪೊಡಿ ಜೋಕ್ಲೆಗ್ಲ ಆರ್ತಿ ಶೆಟ್ಟಿ ಸೋಲ್ಮೆ ಸಂದಾಯರು. The sixth day of Navaratri is Devi Katyayini. It is the seventh form of Navaratri. Ma Kalaratri is represented by Buddha. Mata Mahagauri is regarded as the most graceful form among the Nava forms. Siddhi means supernatural power and Dhatri means award. Hand over to Malari. And I'm so proud of all of you for doing some kittens which are abandoned, the cows, the eagle. Ayush. Next is Okay, and they were all like, oh hello uncle, how are you? I'm so sorry for throwing the garbage down, if you can believe one of my PG children. I'm very sorry. So they felt so happy and we introduced them and the children knew all of their names, and I'm so grateful that we've taught our children to be such good children where they clapped for them and they were all so happy. These are the people who work for us every single day, and as you can imagine the amount of garbage that we create with all the diapers, so they were very thankful to us. The second day we had our programs, we had a lot of programs which were 1 or 2 days back in front. 10 ದಿನದ ಉಚ್ಚಿಲ ದಸರಾ ಐತಾರ ಶುರುವಾಪುಂಡು ಉಚ್ಚಯಗೂ ಮಾತಾ ರೀತಿಡ್ಲ ಸಜ್ಜಾತಂಡು ಸರ್ವೇರ್ಲ ಪಾಲ್ದೆತನುಡುಂದು ಉಚ್ಚಿಲ ದಸರಾ ಸಾರಥಿ ಡಾಕ್ಟರ್ ಜಿ ಶಂಕರ್ ಕೇನೊಂದೆರು. ಒಡಿಪು ಜಿಲ್ಲೆ ಕಾಪು ತಾಲೂಕದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಉಚ್ಚಿಲಡು ಕರಿನ ವರ್ಷ ದಸರಾ ಉಚ್ಚಯ ಸುರು ಮಲ್ತದಿತ್ತೆರು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಸಲಹೆಗಾರರು ಮಹಾಲಕ್ಷ್ಮಿ ದೇವಸ್ಥಾನ ಪಿರಕಟ್ಟೈನ ಕಾರುಡು ದುಂಬಾಳ್ತೆ ವಯಸ್ಸದಿನ ಒಡಿಪುದ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಗುರುಕಾರ್ಯರು ಡಾಕ್ಟರ್ ಜಿ ಶಂಕರ್ ಮಾರ್ಗದರ್ಶನಡು ಉಚ್ಚಿಲ ದಸರಾ ಈ ಸರ್ತಿ 2ನೇ ವರ್ಷಗೂ ಕಾರ್ದಿತ್ತಂಡು. ಉಚ್ಚಿಲ ದಸರಾ 2023 ಮಾತಾ ರೀತಿಡ್ಲ ಸಜ್ಜಾತಂಡು ನಿಚ್ಚಲ ಚಂಡಿಕಾಯಾಗ ನುಪ್ಪಪ್ರಸಾದ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಲು ನಡಪರೆ ಉಂಡು. ಗುರುಪರವರ ಭಕ್ತರು ಪಾಲ್ದೆತ್ತೊಂದು ಮಾರ್ನಿಮಿ ದಸರಾ ಉಚ್ಚಯನು ಪೊರ್ಲು ಮಲ್ತು ಕೊರುಡುಂದು ಜಿ ಶಂಕರ್ ಕೇನೊಂದಿರು. ಹಾಗೆ ಈ ವರ್ಷ ಕೂಡ 15ರಿಂದ 24ರವರೆಗೆ ಅನೇಕ ಕಾರ್ಯಕ್ರಮಗಳನ್ನ ನಾವು ಹಾಕೊಂಡಿದ್ದೇವೆ. 15ರಂದು ಆ ತಾಯಿಯ ಒಂದು ಪ್ರತಿಷ್ಠಾಪನೆ ಇದೆ. ಬೆಳ್ಳಿಯ ಒಂದು ಕಿರೀಟ, ಒಂದು ಮೀನಿನ ಒಂದು ಭೂತಾಯಿ ಅಂತ ಏನು ಮೀನಿದೆ ಅದನ್ನು ಸರ ಮಾಡಿ ನಮ್ಮ ನಾಡದೋಣಿಗಳು ಅರ್ಪಿಸಲಿಕ್ಕಿದ್ದಾರೆ. ತಂಬೂರಿಯನ್ನು ಆ ತಾಯಿಗೆ ಶಾರದಾ ಮಾತೆಗೆ ಅರ್ಪಿಸಲಿಕ್ಕಿದ್ದಾರೆ. ಆ ನಿಟ್ಟಿನಲ್ಲಿ 15ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿ ಶ್ರೀಮತಿ ವಿದ್ಯಾಕುಮಾರಿ ಅವರು ಅದನ್ನು ಶಾಸ್ತ್ರೋಕ್ತವಾಗಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. 15 ಹಾಗೆ 16ರಂದು ವಿಶೇಷ ಕಾರ್ಯಕ್ರಮ ಇದೆ. ದಿನಾಲು ಮಧ್ಯಾಹ್ನ ಅನ್ನ ಸಂತರ್ಪಣೆ, ಪೂಜೆ, ಚಂಡಿಕಾ ಹೋಮ ಎಲ್ಲ ರೀತಿಯಲ್ಲಿ ಪ್ರತಿದಿನ ಒಂದು ಚಂಡಿಕಾ ಹೋಮ ಒಂದು ನಡೀತದೆ. ಸಾಮೂಹಿಕವಾಗಿ ಕೂಡ ಎಲ್ಲ ಭಕ್ತರಿಗೂ ಎಲ್ಲ ವರ್ಗದವರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಚಂಡಿಕಾ ಹೋಮವನ್ನು ಹೊರಗೆ ಕೂಡ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಡೈಲಿ ಒಂದು ಸಭಾ ಕಾರ್ಯಕ್ರಮ ಇರ್ತದೆ, ಒಂದು ಅರ್ಧ ಗಂಟೆ
ನಾವು ಲಾಸ್ಟ್ ಟೈಮ್ ಕೂಡ ಭಾಳ ಅದಕ್ಕೆ ಮಾತು ಕೊಡಲಿಲ್ಲ. ಈ ಸಲ ಅರ್ಧ ಗಂಟೆ ಒಂದು ಸಭಾ ಕಾರ್ಯಕ್ರಮ ಇರ್ತದೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ, ಸಹಸ್ರ ಕುಂಕುಮಾರ್ಚನೆ, ಅದೊಂದು ನಮ್ಮ ಒಂದು ಒಳ್ಳೆಯ ಯೋಜನೆ, ಒಳ್ಳೆಯ ರೀತಿಯಲ್ಲಿ ಅದು ಬೆಳವಣಿಗೆ ಆಗಿದೆ. ತಾಯಿಯ ಆಶೀರ್ವಾದ ಕೂಡ ಇದೆ. ಲಕ್ಷೋಪಲಕ್ಷ ಜನಸಂಖ್ಯೆಯಲ್ಲಿ ಬಂದು ಸಹಸ್ರ ಕುಂಕುಮಾರ್ಚನೆಯನ್ನು ವಿಶೇಷವಾಗಿ ಮಹಿಳೆಯರು ಒಳ್ಳೆ ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿದಿನ 24 ಇಲ್ಲ 23ರವರೆಗೆ ಪ್ರತಿದಿನ ಕುಂಕುಮಾರ್ಚನೆ ಇರ್ತದೆ. ತುಳುನಾಡ ಮಾರ್ನಿಮಿದ ಉಚ್ಚಯ ಐತಾರ ಶುರುವಾವನುಂಡು. ಕುಡ್ಲ ಮಂಗಳೂರು ದಸರಾ ಉಚ್ಚಯಗೂ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಸಜ್ಜಾತನ ಇತ್ತೆ ಆಬಗಿಟ್ಟುಂಜಿ ವರದಿ. ಶ್ರೀ ಗೋಕರ್ಣನಾಥ ದೇವಸ್ಥಾನದ ನಿಲೇಟ ನಡಪುನ ಕುಡ್ಲ ದಸರಾ ಗೌಜಿಗೂ ಕುದ್ರೋಳಿ ಕ್ಷೇತ್ರ ಭಾರೀ ಸಜ್ಜಾತನ. ಶನಿವಾರ ಆಕೇರಿದ ಹಂತದ ತಯಾರಿ ತೋಜಿದು ಬತ್ತನ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಸುತ್ತಲ ಒಪ್ಪುನ ಶ್ರೀಕೃಷ್ಣ ಮಂದಿರ, ಹನುಮಾನ್ ಬೊಕ್ಕ ಸಾಯಿಬಾಬಿರ್ನ ಮಂದಿರ ಸಭಾಂಗಣ ಕಟ್ಪುನಲು ಪುಣ್ಯಕೋಟಿವನ ಇಂಚ ಮಾತಲ ಸುಣ್ಣ ಬಣ್ಣ ಕೊರ್ದು ಕರೆಂಟ್ ಬೊಲ್ಪದ ಸಿಂಗಾರಡು ಆಯ್ತಾತಂಡ. ಕ್ಷೇತ್ರಾಂಗಣುಡು ಕರೆಂಟ್ ಬೊಲ್ಪದ ಸಿಂಗಾರನು ತೂಪುನನೇ ಒಂಜಿಪುರ್ಲು. ಅವೇತೋ ಜನ ಕಾರ್ಯಕರ್ತರು ರಾತ್ರಿ ಪಗೆಲು ಪುಣೆದು ದೇವಸ್ಥಾನನು ನಿರ್ಮಲ ಕಾರ್ಯರ್ದು ಪೊರ್ಲು ಮಲ್ತದೇರು. ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆಡ್ದು ಪ್ರತಿಷ್ಠೆ ಆದು ಕೇಂದ್ರದ ದುಂಬುದ ಮಂತ್ರಿ ಕ್ಷೇತ್ರ ಅಭಿವೃದ್ಧಿದ ಸಾರಥಿ ಪಿ ಜನಾರ್ದನ ಪೂಜಾರ್ಲೆನ ದುಂಬಾಳ್ತಿಡ ನಡಪುನ ಮಂಗಳೂರು ದಸರಾ 10 ದಿನ ಬಾರಿ ಗೌಜಿಡು ನಡಪೆರೆ ಉಂಡು. ಕುಡ್ಲದ ಜನಕ್ಲೆನ ಸಂಘ ಸಂಸ್ಥೆನ ಸಹಾಯ ಸಹಕಾರ ಎಂಕ್ಲೆಗೆ ತಿಕ್ಕದಂಡು ಕುಡ್ಲ ಮಹಾನಗರ ಪಾಲಿಕೆ ಸೇರ್ನಂಚ ಮಾತಿರ್ನೆಲ ಸಹಕಾರಡು ಕರೆಂಟ್ ಬೊಲ್ಪುಡು ಸಿಂಗಾರ ಮಲ್ತದ ಕೆಲಸ ಮುಗಿತದ ದೇಶ ಪಿದೈ ದೇಶ ಹೊಡೆದು ಬರ್ಪುನ ಭಕ್ತಿರ್ನ ಮನಸ್ಸು ಒಯ್ತೊಂದುಂಡೊಂದು ಆಡಳಿತ ಮಂಡಳಿ ಪಣವದ ಗುರುಕಾರ್ಯರು ಆರ್ ಪದ್ಮರಾಜ್ ಪನ್ಪಿರು. ಮಂಗಳೂರು ನಗರವೇ ಈ ದಸರಾ ಅಂದ ತಕ್ಷಣ ಕೇವಲ ಮಂಗಳೂರಿನಲ್ಲ, ಮಂಗಳೂರು ದಸರಾ ಅಂದರೆ ವಿಶೇಷ. ಯಾಕೆ ಅಂತ ಹೇಳಿದರೆ ಇದು ಜನರು ಭಕ್ತರು ಸೇರಿ ಮಾಡುವಂಥ ದಸರಾ. ಈ ಬಾರಿಯೂ ಕೂಡ ಎಲ್ಲ ಜನರ ಒಂದು ಸಹಕಾರ ನಮಗೆ ಸಿಕ್ಕಿದೆ, ಸಂಘ ಸಂಸ್ಥೆಗಳ ಸಹಕಾರ ಸಿಕ್ಕಿದೆ, ಆರ್ಥಿಕ ಸಂಘ ಸಂಸ್ಥೆಗಳಿಂದಲೂ ಕೂಡ ಸಹಕಾರ ಸಿಕ್ಕಿದೆ. ಇಡೀ ನಗರವನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರಗೊಳಿಸುವಂಥದ್ದು ಇದರ ಕೆಲಸ ಕೂಡ ಭರದಿಂದ ಸಾಗ್ತಾ ಇದೆ. ಮಂಗಳೂರಿನ ಎಲ್ಲ ಕಾರ್ಪೊರೇಷನ್, ಮಂಗಳೂರಿನ ಕಾರ್ಪೊರೇಷನ್ ಪಕ್ಷಭೇದ ಮರೆತು ಎಲ್ಲರೂ ಕೂಡ ಬಂದು ನಮ್ಮೊಟ್ಟಿಗೆ ನಿಂತಿದ್ದಾರೆ. ಈ ಕೆಲಸಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಳ್ತಾ ಇದ್ದಾರೆ. ನಾವು ಮಂಗಳೂರಿನ ನಗರದ ಈ ಒಂದು ಮೆರವಣಿಗೆ ಹೋಗುವಂಥ ರಸ್ತೆಗಳಲ್ಲಿ 2 ಬದಿಗಳಲ್ಲೂ ಕೂಡ ಇರುವಂಥ ಮಾಲಕರು ಅವರವರ ಕಟ್ಟಡಗಳನ್ನು ಈ ಒಂದು ಲೈಟಿಂಗ್ಸಿಂದ ಡೆಕೋರೇಷನ್ ಮಾಡುವಂಥದ್ದು ಇದನ್ನೆಲ್ಲ ನಾವು ಕಾಣ್ತಾ ಇದ್ದೇವೆ. ಬಹಳ ವೇಗವಾಗಿ ಎಲ್ಲ ಕೆಲಸಗಳು ಆಗ್ತಾ ಇದೆ. ಬಹುಶಃ ಇವತ್ತು ನಾಳೆ ಖಂಡಿತವಾಗಲೂ ಮಂಗಳೂರು ನಗರ ಒಂದು ವಿಶೇಷವಾಗಿ ಸೌಂದರ್ಯ ಇದರ ಒಂದು ಸುಂದರ ನೋಡಲಿಕ್ಕೆ ದೇಶ ವಿದೇಶಗಳಿಂದ ಬರುವಂಥ ಭಕ್ತರನ್ನು ಖಂಡಿತ ನಿರಾಶೆ ಮಾಡೋದಿಲ್ಲ ಅನ್ನುವಂಥ ಭಾವನೆ ನಮಗಿದೆ. ನಾನು ನಮ್ಮನ್ನ ಎಲ್ಲ ಭಕ್ತಾದಿಗಳಲ್ಲಿ ಕೈ ಮುಗಿದು ನಾವು ವಿನಂತಿಸಿಕೊಳ್ಳೋದು, ನಮ್ಮ ನಗರ ನಮಗೆ ಹೆಮ್ಮೆ ಇದೆ. ಸಾಮರಸ್ಯದ ಬಗ್ಗೆ ನಾವು ಚಿಂತಿಸುವ, ಎಲ್ಲರೂ ಒಟ್ಟಾಗಿ ಇದೇ ಒಂದು ಜಿಲ್ಲೆಯ ಈ ಒಂದು ಮಂಗಳೂರಿನಲ್ಲಿ ನಡೆಯುವಂಥ ದಸರಾದಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳುವ, ಬರುವಂಥ ಭಕ್ತರನ್ನು ಆದರಪೂರ್ವಕವಾಗಿ ಅವರನ್ನು ಸ್ವಾಗತಿಸಿ ಈ ಜಗತ್ತೇ ಹೆಮ್ಮೆ ಪಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡಿಕೊಳ್ಳುವ ಅಂತ ನಾನು ಜನರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದರ ಒಂದು ಸುಂದರ ನೋಡಲಿಕ್ಕೆ ದೇಶ ವಿದೇಶಗಳಿಂದ ಬರುವಂಥ ಭಕ್ತರನ್ನು ಖಂಡಿತ ನಿರಾಶೆ ಮಾಡೋದಿಲ್ಲ ಅನ್ನುವಂಥ ಭಾವನೆ ನಮಗಿದೆ. ನಾನು ನಮ್ಮನ್ನ ಎಲ್ಲ ಭಕ್ತಾದಿಗಳಲ್ಲಿ ಕೈ ಮುಗಿದು ನಾವು ವಿನಂತಿಸಿಕೊಳ್ಳೋದು, ನಮ್ಮ ನಗರ ನಮಗೆ ಹೆಮ್ಮೆ ಇದೆ. ಸಾಮರಸ್ಯದ ಬಗ್ಗೆ ನಾವು ಚಿಂತಿಸುವ, ಎಲ್ಲರೂ ಒಟ್ಟಾಗಿ ಇದೇ ಒಂದು ಜಿಲ್ಲೆಯ ಈ ಒಂದು ಮಂಗಳೂರಿನಲ್ಲಿ ನಡೆಯುವಂಥ ದಸರಾದಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳುವ, ಬರುವಂಥ ಭಕ್ತರನ್ನು ಆದರಪೂರ್ವಕವಾಗಿ ಅವರನ್ನು ಸ್ವಾಗತಿಸಿ ಈ ಜಗತ್ತೇ ಹೆಮ್ಮೆ ಪಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡಿಕೊಳ್ಳುವ ಅಂತ ನಾನು ಜನರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾರ್ನಿಮಿ ಪೂಜೆ ಬೊಕ್ಕ ದೀಪಾವಳಿದ ಲೆಕ್ಕೊಡು ಭಾರಿ ಜನ ಸೇರಿ ನಡೆದವ್ರ ಕೊಂಕಣ ರೈಲ್ವೆ, ಸೆಂಟ್ರಲ್ ರೈಲ್ವೆ ಬೊಕ್ಕ ಸದರ್ನ್ ರೈಲ್ವೆದ ಜೊತೆ ಸೇರ್ಗೆಡು ಮುಂಬೈ ಲೋಕಮಾನ್ಯ ತಿಲಕ್ ಬೊಕ್ಕ ಕುಡ್ಲ ಜಂಕ್ಷನ್ ನಡುಟು ಇಸೇಸ ಸಾಪ್ತಾಹಿಕ ರೈಲು ಪಾಡೆರೆ ನಿರ್ಧಾರ ಮಲ್ತದಂಡು. ಮಾರ್ನಿಮಿ ದೀಪಾವಳಿದ ಇಸೇಸ ರೈಲು ಸೇವೆದ ಬಗೆಟ್ ಕೊಂಕಣ ರೈಲ್ವೆ ಪ್ರಕಟಣೆಡು ತೆರಿಪಾತಂಡು. ರೈಲ್ ನಂಬ್ರ ಪುಜ್ಜ 11 ಲೋಕಮಾನ್ಯ ತಿಲಕ್ ಕುಡ್ಲ ಜಂಕ್ಷನ್ ಸಾಪ್ತಾಹಿಕ ಇಸೇಸ ರೈಲು ಅಕ್ಟೋಬರ್ 27 ಡಿಸೆಂಬರ್ 1 ಮುಟ್ಟ ಪ್ರತಿಯೊಂಜಿ ಶುಕ್ರವಾರ ರಾತ್ರಿ 10 ಕಾಲೆಕ್ ಬೊಂಬೈದ ಲೋಕಮಾನ್ಯ ತಿಲಕ್ ರೈಲ್ ಆಫೀಸರ್ದು ಸಂಚಾರ ಶುರು ಮಲ್ತದು. ಮನದನಿ ಬಯ್ಯ 5 ಕಾಲೆಕ್ ಕುಡ್ಲ ಜಂಕ್ಷನ್ಗೆ ಮುಟ್ಟುಂಡು.
ಅವೇ ರೀತಿ ರೈಲ್ ನಂಬ್ರ ಪುಜ್ಜ ಒಂಜಿ ಒಂಜಿ ಎನ್ಮ ಆಜಿ ಕುಡ್ಲಾ ಜಂಕ್ಷನ್ ಲೋಕಮಾನ್ಯ ತಿಲಕ್ ಬೊಂಬಾಯಿ ವಾರದ ರೈಲು ಅಕ್ಟೋಬರ್ 21 ಡಿಸೆಂಬರ್ 2 ಮುಟ್ಟ ಪ್ರತಿಯೊಂದು ಶನಿವಾರ ಬಯ್ಯ ಆಜು ಮುಕ್ಕಾಲಿಕ್ ಕುಡ್ಲಾ ಜಂಕ್ಷನ್ ಹಿಡಿದು ಪಿದ್ದಾಡ್ದು ಮನದಾನಿ ಮಧ್ಯಾಹ್ನ 2:25 ಬೊಂಬೈದ ಲೋಕಮಾನ್ಯ ತಿಲಕ್ ರೈಲ್ ಆಫೀಸ್ ಮುಟ್ಟುಂಡು. ಈ ರೈಲಿಗೆ ಥಾನೆ, ಪನ್ವೇಲ್, ರೋಹಾ, ಮಡ್ಗಾಂವ್, ಖೇಡ್, ಚಿಪ್ಲುನ್, ಸಂಗಮೇಶ್ವರ ರೋಡ್, ರತ್ನಗಿರಿ, ಕಂಕವಲ್ಲಿ, ಸಿಂಧುದುರ್ಗ, ಕುಡಾಲ್, ಸಾವಂತವಾಡಿ ರೋಡ್, ಥೀವೀಂ, ಕರ್ಮಾಲಿ, ಮಡಂಗಾಂವ್ ಜಂಕ್ಷನ್, ಕಾರವಾರ, ಗೋಕರ್ಣ ರೋಡ್, ಕುಮುಟಾ, ಮುರುಡೇಶ್ವರ, ಭಟ್ಕಳ, ಮುಕಾಂಬಿಕಾ ರೋಡ್, ಬೈಂದೂರು, ಕುಂದಾಪುರ, ಒಡಿಪು, ಮುಲ್ಕಿ ಬೊಕ್ಕ ಸುರತ್ಕಲ್ ರೈಲ್ ಆಫೀಸ್ ಲಿಡು ರೈಲ್ ಉಂಟುಂಡು. ಈ ರೈಲಿಡು ಒಟ್ಟು 21 ಕೋಚ್ಲು ಉಪ್ಪುಂಡು. ಒಂದೆಟ್ಟು 2 ಟೈರ್ ಎಸಿ 1, 3 ಟೈರ್ ಎಸಿ 5, ಸ್ಲೀಪರ್ ಕೋಚ್ ಎನ್ಮ, ಜನರಲ್ 5, SLR 2 ಕೋಚ್ಲು ಉಪ್ಪುಂಡು ಪ್ರಕಟಣೆಡು ತೆರಿಪಾದಂಡು. ನವರಾತ್ರಿ ಮಹೋತ್ಸವದ ಆಚರಣೆದ ಸಲಾದು 15ನೇ ಐತಾರದಾನಿ ಶ್ರೀ ಮಹಾಗಣಪತಿ ದೇವಸ್ಥಾನ ಉರ್ವ ಸ್ಟೋರ್ದ ದುರ್ಗಾ ಸನ್ನಿಧಿಡ್ ಮಹಾಚಂಡಿಕಾ ಯಾಗ ಬ್ರಹ್ಮಶ್ರೀ ವೇದಮೂರ್ತಿ ಡಾಕ್ಟರ್ ಶಿವಪ್ರಸಾದ್ ತಂತ್ರಿಲೆನ ಪೌರಾಹಿತ್ಯೋಡು ಕಾಂಡೆ ಗಂಟೆ 8 ಶುರುವಾದು ಮಧ್ಯಾಹ್ನ ಮಹಾಪೂಜೆದ ಬೊಕ್ಕ ಮಹಾ ಅನ್ನ ಸಂತರ್ಪಣೆ ನಡಪುಂಡು. ಅಂಚನೆ ನವರಾತ್ರಿದ ಮಾತಾ ದಿನೊಟ್ಟು ಬಯ್ಯಗು ದುರ್ಗಾ ನಮಸ್ಕಾರ ಪೂಜೆ ಅಂಚನೆ 23 ಸೋಮವಾರ ಆಯುಧ ಪೂಜೆ ನಡಪುಂಡು. ಭಕ್ತರು ಹೆಚ್ಚಿನ ಸಂಖ್ಯೆಡು ಪಾಲ್ಪಡೆ ಶ್ರೀ ದುರ್ಗಾದೇವಿ ಬೊಕ ಮಹಾಗಣಪತಿನ ದೇವಿರ್ನ ಅನುಗ್ರಹ ದೆತ್ತನುಡು ಪಂಡಿದು ದೇವಲ್ಯದ ಪ್ರಕಟಣೆಡು ತೆರಿಪಾದೆರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.